ತುಳುನಾಡಿನ ಕಂಬಳ ಇತಿಹಾಸದ ಹಿರಿಯ ಸಾಧಕರು ಕಂಬಳದ ಕೋಣಗಳ ಯಜಮಾನರಾದ ಗುರುಪುರ ಕೆದುಬರಿ ಗುರುವಪ್ಪ ಪೂಜಾರಿಯವರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ನ್ಯಾಯವಾದಿಯೊಬ್ಬರಿಗೆ ಸೇರಿದ ಕಾರಿನ ಅತಿವೇಗ ಈ ಅಪಘಾತಕ್ಕೆ ಕಾರಣವೆನ್ನಲಾಗಿದೆ. ಗುರುವಪ್ಪ ಪೂಜಾರಿ ಅವರು ಎಂದಿನಂತೆ ತಮ್ಮ ಆಕ್ಟಿವಾದಲ್ಲಿ ಹಾಲಿನ ಡೈರಿಗೆ ಹಾಲು ಕೊಡಲು ತೆರಳುತ್ತಾ ಇದ್ದಂತಹ ಸಂದರ್ಭ ಈ ದುರ್ಘಟನೆ ಸಂಭವಿಸಿದೆ. ಎಂದಿನಂತೆ ಕುಕ್ಕುದಕಟ್ಟೆಯಲ್ಲಿರುವ ಡೈರಿಗೆ ಹಾಲು ಹಾಕಲು ತನ್ನ ಸ್ಕೂಟಿಯಲ್ಲಿ ಗುರುವಪ್ಪ ಅವರು ಹೋಗ್ತಾ ಇದ್ರು. ಮಂಗಳೂರಿನಿಂದ ಗುರುಪುರದತ್ತ ಹೋಗ್ತಾ ಇದ್ದಂತಹ ಸುಂಕದಕಟ್ಟೆಯ ವ್ಯಕ್ತಿಯೋರ್ವರ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಇನ್ನು ಅಪಘಾತದ ರಭಸಕ್ಕೆ ಸ್ಕೂಟಿ ಅಪ್ಪಚ್ಚಿಯಾಗಿದ್ದು ಗುರುವಪ್ಪ ರಸ್ತೆಗೆ ಎಸೆಯಲ್ಪಟ್ಟು ತಲೆ ಕೈಕಾಲಿಗೆ ಗಂಭೀರ ಗಾಯವಾಗಿದ್ದವರನ್ನ ತಕ್ಷಣ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೂ ಕೂಡ ಅವರು ದಾರಿ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಮೃತ ಗುರುವಪ್ಪ ಅವರು 3 ಪುತ್ರರು, ಓರ್ವ ಪುತ್ರಿ ಹಾಗೂ ಅಪಾರ ಕಂಬಳ ಪ್ರೇಮಿಗಳನ್ನು ಅಗಲಿದ್ದಾರೆ. ಉತ್ತಮ ಕೃಷಿಕರಾಗಿರುವ ಇವರು ಬಾಲ್ಯದಿಂದಲೇ ಕಂಬಳದ ಬಗ್ಗೆ ಅತೀವ ಆಸಕ್ತಿ ಹೊಂದಿದ್ದು ಕಂಬಳದ ಕೋಣ ಹೊಂದಿದ್ದಾರೆ. ಹಲವು ಕಂಬಳಗಳಲ್ಲಿ ಪದಕ ಗಳಿಸಿರುವ ಇವರು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಕೃಷಿಯೊಂದಿಗೆ ಹೈನುಗಾರಿಕೆ ನಡೆಸ್ತಾ ಇದ್ದು ಹಲವು ಸಂಘ ಸಂಸ್ಥೆಗಳು ಗೌರವಿಸಿವೆ. ಇನ್ನು ಕಂಬಳ ಕ್ಷೇತ್ರದಲ್ಲಿ ಗುರುಪುರ ಕೆದುಬರಿ ಗುರುವಪ್ಪ ಪೂಜಾರಿಯ ಹೆಸರು ಚಿರಪರಿಚಿತವಾಗಿದ್ದು ಕಳೆದ 40ಕ್ಕೂ ಹೆಚ್ಚು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರು. ಅಡ್ಡಹಲಗೆ, ಕನೆಹಲಗೆ ವಿಭಾಗಗಳಲ್ಲಿ ಕೋಣಗಳನ್ನು ಸ್ಪರ್ಧೆಗೆ ಇಳಿಸಿ ಅನೇಕ ಬಹುಮಾನಗಳನ್ನು ಪಡೆದಿದ್ರು. ತನ್ನ ಗದ್ದೆ ಉಳಲೆಂದೇ ಉತ್ತಮ ಜಾತಿಯ ಕೋಣಗಳನ್ನು ತಂದು ಕೃಷಿ ಕೆಲಸ ಮುಗಿದ ಬಳಿಕ ಕಂಬಳ ಗದ್ದೆಗಳಲ್ಲಿ ಓಡಿಸಿ ಖುಷಿ ಪಡಿತಾ ಇದ್ರು. ಮುಂದೆ ದೂರದ ಊರುಗಳಲ್ಲಿ ನಡೆಯುವ ಕಂಬಳಗತ್ತ ಗಮನ ಕೇಂದ್ರೀಕರಿಸಿದ ಇವರು ಕಂಬಳಕ್ಕಾಗಿಯೇ ಹುಬ್ಬಳ್ಳಿ, ಕೋಟ ಮೊದಲಾದ ಕಡೆಯಿಂದ ಉತ್ತಮ ಜಾತಿಯ ಕೋಣಗಳನ್ನು ತಂದು ಪಳಗಿಸ್ತಾ ಇದ್ರು. ಇದರಲ್ಲಿ ನಿಸ್ಸೀಮರಾಗಿದ್ರು. ಪ್ರಥಮ ಬಾರಿಗೆ ಬಾರಾಡಿ ಕಂಬಳದಲ್ಲಿ ಗುರುತಿಸಲ್ಪಟ್ಟಿದ್ದ ಇವರು ಇದಕ್ಕಿಂತ ಮುಂಚೆ ಪೂಕರೆ ಕಂಬಳಗಳಲ್ಲಿ ಪಾಲ್ಗೊಂಡಿದ್ರು. ಆರಂಭದ ದಿನಗಳಲ್ಲಿ ಕೋಣ ಓಡಿಸ್ತಾ ಇದ್ರು. ಬಳಿಕ ಜೋಡಿ ಕೋಣ ಸಾಕಿ ಅವುಗಳನ್ನು ಕಂಬಳಕ್ಕೆ ಕೊಂಡೊಯ್ಯುವ ಗೀಳು ಬೆಳೆಸಿಕೊಂಡಿದ್ರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನೆರೆಯ ಉಡುಪಿ ಜಿಲ್ಲೆಗಳಲ್ಲಿ ನಡೆಯುವ ಎಲ್ಲಾ ಕಂಬಳಗಳಲ್ಲಿ ಕೋಣ ಇಳಿಸಿದ ಇವರಿಗೆ ಬಹುತೇಕ ಕಡೆಗಳಲ್ಲಿ ಮೆಡಲ್ಗಳನ್ನು ಪೂಜಾರಿ ಅವರು ತಮ್ಮದಾಗಿಸಿಕೊಂಡಿದ್ರು. ಕದ್ರಿ, ಮುಲ್ಕಿ, ಮಿಜಾರು, ಬಜಗೋಳಿ, ಪುತ್ತೂರು, ಕಾವಳಕಟ್ಟೆ, ಮೂಡೂರು ಪಡು, ಉಪ್ಪಿನಂಗಡಿ, ಜೆಪ್ಪು, ಕಟಪಾಡಿ, ಮೂಡುಬಿದ್ರೆ, ವೇಣೂರು, ಕಾಜೂರು, ಬೊಳಿಯೂರು, ಪಡುಬಿದ್ರೆ, ಐಕಳಬಾವ, ತಿರುವೈಲ್ಬುಳ್ಳೂರು, ಸುರತ್ಕಲ್, ಪಿಲಿಕುಲ, ಹೊಸಬೆಟ್ಟು ಹೀಗೆ ಎಲ್ಲೆಲ್ಲಿ ಕಂಬಳ ನಡೆಯುತ್ತದೆಯೋ ಅಲ್ಲಿ ಕೆದುಬರಿ ಗುರುವಪ್ಪನವರ ಕೋಣಗಳು ಹಾಜರಾಗ್ತಾ ಇದ್ವು. ಇನ್ನು ಕಂಬಳ ಸಮಿತಿ ಸಂತಾಪ ವ್ಯಕ್ತಪಡಿಸಿದೆ. ಇದೀಗ ಕಂಬಳ ಕ್ಷೇತ್ರದ ಅಗ್ರಮಾನ್ಯರಾದ ಗುರುಪುರ ಕೆದುಬರಿ ಗುರುವಪ್ಪ ಪೂಜಾರಿ ಅವರ ನಿಧನ ಇಡೀ ಕಂಬಳ ಕ್ಷೇತ್ರಕ್ಕೆ ದೊಡ್ಡ ನಷ್ಟ, ಜೊತೆಗೆ ಕಂಬಳಾಭಿಮಾನಿಗಳಿಗೆ ಈ ಸಾವಿನ ಸುದ್ದಿ ಆಘಾತ ತಂದಿದೆ. ಇನ್ನು ಸಂಚಾರಿ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕತ್ತಲಾದರೂ ಕೂಡ ಬಾರದ ತನ್ನ ಯಜಮಾನನಿಗೆ ಕಾಯ್ತಾ ಇರುವ ಗುರುವಪ್ಪ ಪೂಜಾರಿ ಅವರ ಕೋಣಗಳನ್ನು ಕಂಡು ನೋಡುಗರ ಕಣ್ಣಲ್ಲಿ ನೀರು ಬರಿಸ್ತಾ ಇತ್ತು. Ano? Ang